ದೆಹಲಿಯಲ್ಲಿ ಕಳೆದ 2 ದಿನಗಳಿಂದ ಬಿಡದೆ ಸುರಿತಾ ಇರುವ ಮಳೆಯಲ್ಲೂ ಕೂಡ ರೈತರು ಒಂದಿಷ್ಟು ಕೂಡ ಕದಲದೆ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಕೊರೆಯುವ ಚಳಿ ಮತ್ತು ಮಳೆಯಿಂದಾಗಿ ಪ್ರತಿಭಟನಾ ನಿರತ ರೈತರಿಗೆ ವಿವಿಧ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದ್ದು, ಖಾಲ್ಸಾ ಏಡ್ ಸಂಸ್ಥೆ ಎಲ್ಲಾ ರೀತಿಯ ನೆರವು ನೀಡುವ ಮೂಲಕ ಹೋರಾಟಕ್ಕೆ ಬಲ ತುಂಬಿದೆ. ದೆಹಲಿಯ ಸಿಂಘು ಮತ್ತು ಟಿಕ್ರಿ ಗಡಿಯಲ್ಲಿ ಈ ಸಂಸ್ಥೆಯು 2 ಮಾಲ್ಗಳನ್ನು ನಿರ್ಮಿಸಿದ್ದು, ದೈನಂದಿನ ಬಳಕೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ಉಚಿತವಾಗಿ ಪಡೆದುಕೊಳ್ಳಲು ಅವಕಾಶ ಮಾಡಿಕೊಟ್ಟಿದೆ. ದೆಹಲಿಯಲ್ಲಿ ರೈತರ ಹೋರಾಟ ಶುರುವಿನಿಂದ ಇಂದಿನವರೆಗೂ ಊಟ, ಬಟ್ಟೆ, ಆಶ್ರಯ, ಆರೋಗ್ಯ ಚಿಕಿತ್ಸೆ ಸೇರಿದಂತೆ ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ಖಾಲ್ಸಾದ ಸೇವಾ ಚಟುವಟಿಕೆಗಳಿಗೆ ವಿವಿಧ ದೇಶಗಳಿಂದ ಬೆಂಬಲ ಲಭ್ಯವಾಗಿದೆ. ಖಾಲ್ಸಾ ಏಡ್ ಅಂತಾರಾಷ್ಟ್ರೀಯ ಸರ್ಕಾರೇತರ ಸಂಸ್ಥೆಯಾಗಿದ್ದು 1999ರಲ್ಲಿ ರವೀಂದರ್ ಸಿಂಗ್ ಎಂಬುವರು ಈ ಸಂಸ್ಥೆಯನ್ನು ಸ್ಥಾಪಿಸಿದ್ರು. ರಾಷ್ಟ್ರೀಯ ವಿಪತ್ತು ಸಂದರ್ಭಗಳಲ್ಲಿ ಪರಿಹಾರ ಕಾರ್ಯಗಳನ್ನು ನಡೆಸುತ್ತಾ ಬಂದಿದೆ. ಮ್ಯಾನ್ಮಾರ್, ಯೆಮೆನ್, ಗ್ರೀಸ್, ಗಲ್ಫ್ ರಾಷ್ಟ್ರಗಳು ಸೇರಿದಂತೆ ಹಲವಾರು ರಾಷ್ಟ್ರಗಳಲ್ಲಿ ಸೇವಾ ಕಾರ್ಯಗಳನ್ನು ನಡೆಸಿದೆ. ಬಾಂಗ್ಲಾದೇಶದಲ್ಲಿ ಆಶ್ರಯ ಪಡೆದಿದ್ದ ರೋಹಿಂಗ್ಯಾ ನಿರಾಶ್ರಿತರ ಪರವಾಗಿ ಕೆಲಸ ಮಾಡಿದೆ. 2018ರ ಕೇರಳ ಪ್ರವಾಹ ಸಂದರ್ಭದಲ್ಲಿ ಈ ಸಂಸ್ಥೆಯು ಪ್ರತಿದಿನ 15,000 ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿತ್ತು. ವರದಿ ಮಾಸ್ ಮೀಡಿಯಾ ಫೌಂಡೇಶನ್. ਵਾਹਿਗੁਰੂ ਜੀ ਕਾ ਖਾਲਸਾ, ਸ਼੍ਰੀ ਵਾਹਿਗੁਰੂ ਜੀ ਕੀ ਫਤਿਹ। ਇਸ ਟਾਈਮ ਅਸੀਂ ਪੂਰੇ ਖਾਲਸਾ ਦੇ ਟਿਕਰੀ ਬਾਰਡਰ ਕੈਂਪ 'ਚ ਅਸੀਂ ਇਸ ਟਾਈਮ ਖੜੇ ਆ ਕਿਸਾਨ ਮੇਲ ਦੇ ਵਿੱਚ ਤੇ ਮੇਰੇ ਵੀਰ ਪਟਿਆਲਾ, ਬੁਲਾਡਾ, ਫਾਜ਼ਿਲਕਾ ਤੇ ਫਰੀਦਕੋਟ ਤੇ ਮੁਕਤਸਰ ਤੋਂ ਇਹ ਵੀਰ ਸਾਰੇ ਪਹੁੰਚੇ ਇੱਥੇ। ਇਹ 49-50 ਤਰਪਾਲਾਂ ਲੈ ਕੇ ਇੱਥੇ ਪਹੁੰਚੇ ਕਿਉਂਕਿ ਮੌਸਮ ਖਰਾਬ ਕਰਕੇ ਵੀਰ ਇਸ ਟਾਈਮ ਸਾਨੂੰ 50 ਤਰਪਾਲਾਂ ਦੇ ਤਕਰੀਬਨ ਖਾਲਸਾ ਏਡ ਦੇ ਇਸ ਕੈਂਪ ਵਿੱਚ ਕਿਸਾਨ ਮੋਲ ਵਿੱਚ ਸਾਨੂੰ ਹੈਂਡਓਵਰ ਕਰ ਚੁੱਕੇ ਆ ਤੇ ਸਾਰੇ ਹੀ ਖਾਲਸਾ ਪਰਿਵਾਰ ਵੱਲੋਂ ਇਹਨਾਂ ਦਾ ਬਹੁਤ ਬਹੁਤ ਧੰਨਵਾਦ। ਅਕਾਲ ਪੁਰਖ ਨੂੰ ਬੇਨਤੀ ਕਰਦੇ ਕਿ ਇਹਨਾਂ ਨੂੰ ਚੜ੍ਹਦੀ ਕਲਾ ਬਖਸ਼ੇ। ਵਾਹਿਗੁਰੂ ਜੀ ਕਾ ਖਾਲਸਾ, ਵਾਹਿਗੁਰੂ ਜੀ ਕੀ ਫਤਿਹ। ਹਾਂਜੀ, ਸਾਨੂੰ ਜਿਵੇਂ ਕਿ ਸਾਰੀ ਦੁਨੀਆ ਨੂੰ ਪਤਾ ਕਿ ਖਾਲਸਾ ਏਡ ਬਹੁਤ ਵਧੀਆ ਕੰਮ ਕਰ ਰਿਹਾ ਤੇ ਅਸੀਂ ਖੁਦ ਆ ਕੇ ਇੱਥੇ ਦੇਖਣਾ ਚਾਹੁੰਦੇ ਸੀ ਕਿ ਜਿਹੜਾ ਕਿਸਾਨ ਮੋਲ ਹੈ ਕਿੰਨੇ ਵਧੀਆ ਆਰਗੇਨਾਈਜ਼ਡ ਵੇ ਦੇ ਵਿੱਚ ਕੰਮ ਕਰਦਾ ਹੈ। ਅਸੀਂ ਦੇਖਿਆ ਕਿ ਕਿਵੇਂ ਇਹਨਾਂ ਨੇ ਆਪਣੀ ਸ਼ਿਫਟਾਂ ਰਿਸਪੌਂਸਿਬਿਲਿਟੀਜ਼ ਵੰਡੀਆਂ ਹੋਈਆਂ। ਸੋ ਸਾਡੀ ਟੀਮ ਮੋਟੀਵੇਟਿਡ ਸੀ ਕਿ ਅਸੀਂ ਖਾਲਸਾ ਏਡ ਦੀ ਟੀਮ ਨੂੰ ਮਿਲੀਏ ਤੇ ਸਾਨੂੰ ਜਦੋਂ ਪਤਾ ਲੱਗਿਆ ਕਿ ਇੱਥੇ ਜਿਵੇਂ ਕਿ ਤੁਹਾਨੂੰ ਪਤਾ ਕਿ ਜਿਹੜਾ ਵੈਦਰ ਹੈ ਉਹ ਥੋੜਾ ਬੈਡ ਹੈ, ਖਾਲਸਾ ਏਡ ਦੀ ਟੀਮ ਦੀ ਪ੍ਰਸ਼ੰਸਾ ਕਰਦੇ ਤੇ ਨਾਲ ਦੀ ਨਾਲ ਵਿਸ਼ਵਾਸ ਦਿਵਾਉਂਦੇ ਕਿ ਜੇ ਹੋਰ ਵੀ ਕਿਸੇ ਟਾਈਪ ਦੀ ਹੈਲਪ ਦੀ ਲੋੜ ਹੋਗੀ ਤਾਂ ਸਾਡੀ ਟੀਮ ਤਤਪਰ ਹੋ ਕੇ ਅੱਗੇ ਆ ਕੇ ਤੁਹਾਡੀ